ಇದ್ದಂತೆ ತೊಂದ್ರೆ ಬರಕಲ್ಲ ಕೋಡಿದ್ರೆ ಡಬ್ಬು ಸತಿ ಕೋಡಿ ಒದ್ದೆ ಗಿನ್ನಲ್ಲಿಡ್ದು ಹೆಚ್ಚಿಗೆ ಬರ್ತುಂಟು ಒದ್ದೆ ಅದ ಗಿನ್ನಲ್ಲಿಡ್ದು ನಾನು ಎಲ್ಲ ತಿಪ್ಪಿ ಒಂದೇ ಲೆಕ್ಕ ಮಾಡ್ತಾ ಇದ್ದಾರೆ ನೋಡ್ಬೋದು. ಅದು ಎತ್ತರ ತಗ್ಗೆಲ್ಲ ಇದೆ ಅಲ್ಲವಾ. ತುಲ ಇಂಜ ಓಪನ್ ಮಂತ ತೋಷ್ಪಲ್ಲ ಇಡ್ಲಿನ ಮೆದುವಾದ ಸಾಫ್ಟ್ ದಾದ ಅಂತಂದುಲ್ಲಾರು ಮಾತಾಡಿಗ್ಲ ನಮಸ್ಕಾರ. ನಮಸ್ಕಾರ. ತಿಪ್ಪಿಡ್ಲ ಇಡ್ಲಿ ಹಾಪುಡು ಅಂಚ ತಿಪ್ಪಿದ ಇಡ್ಲಿ ಮಲ್ಪುಗ ಅಂದ ಆಯ್ತಾ ಮತ್ತ ಕಜಾವದೆಲ್ಲ ಇಪ್ಪುಡಾತ ಅಂದ ಅವು ಸರಿ ಕುಲ್ಲು ಜಾತ ಐಕ ಆಯ್ತಾ ಕಡೆ ಬತ್ತ ಅಂಚ ಇತ್ತಂಡ ಐದು ದೆತ್ತದು ತಂಚ ಕೂರು ದೆತ್ತದು ಆಯ್ತು ದ ಈ ತಿಪ್ಪಿನ ಜೀವದು ಎಂತಂದ್ರೆ ನಾಳೆ ಬೆಳಿಗ್ಗೆಯ ತಿಂಡಿಗೆ ಈ ಗೆರಟೆ ಇರ್ತದಲ್ಲ ತೆಂಗಿನಕಾಯಿ ಚಿಪ್ಪಿನಲ್ಲಿ ನಾವು ಇಡ್ಲಿ ಮಾಡಿ ತೋರಿಸ್ತಾ ಇದ್ದೇವೆ. ಅದಕ್ಕೆ ಈಗೆಲ್ಲ ರೆಡಿ ಮಾಡ್ತಾ ಇದ್ದೇವೆ. ಅದರ ಎಲ್ಲ ಇದೆಲ್ಲ ಎಂತ ನಾರೆಲ್ಲ ಇದೆ ಅಲ್ವಾ. ಅದ್ರ ನಾರೆಲ್ಲ ತೆಗೆದು ಕ್ಲೀನ್ ಮಾಡಿ ಇಡುವಂತದ್ದು. ಫಸ್ಟ್ ಮತ್ತ ನೆಟ್ಟೆ ಮಂತೊಂದು ಇತ್ತಾರ ಅದ ನೆಟ್ಟು ಅಡ್ಡೆಲ್ಲ ಕಮ್ಮಿ ತಿಪ್ಪಿಡು ಕಜಿಪಾತ ತಿಂದೋಯ್ತದೆ ಅಂದೆ. ಮೊದ್ಲೆಲ್ಲ ಈ ಎಲ್ಲ ಇದು ಯಾವ್ದು ಸಹ ಬೌಲೆಲ್ಲ ಯಾವ್ದು ಸಹ ಇರ್ಲಿಲ್ಲ ಮೊದ್ಲೆಲ್ಲ ಪದಾರ್ಥಕ್ಕೆ ಅಂತೆ. ಹೆಚ್ಚಿಗೆ ತಿಪ್ಪಿಡೆ ಅದೇ ತಿಪ್ಪಿಡೆ ಕಜಿ ಪೂರ ಚಾ ಪರ್ಪೇದನ ಏರೆಗೆ ಹೆಂಚಿನ ಕೊರ್ಪುನಲ್ಲ ಹೆಚ್ಚಿಗೆ ತಿಪ್ಪಿಡೆ ಕೊರ್ಪೇದ ದಾಲ ಹಾಪು ಜೊತೆ ತಿಪ್ಪಿ ಇದಲ್ಲ ತಾರ ಇದೆ ತಿಪ್ಪಿ ಆತ ಅದಲ್ಲದ್ದು ಹಾಪುಜಿ ದಾಲ ಹಾಪುಜವು ತಿಪ್ಪಿ ಐಟ್ ಇಂಚ ಪಂಡ ಪನ್ಪರತೆ ಇರೋಂಜ ಆನೆ ತಿಪ್ಪಿ ಪೊಣ್ಣು ತಿಪ್ಪಿ ಬಂದು ನಂದು ಆನೆ ತಿಪ್ಪಿ ಪೊಣ್ಣು ತಿಪ್ಪಿ ಅಡ ಐಕ್ ಇಪ್ಪುಡು ಕಣ್ಣಿಪ್ಪುಡು ನೆಟ್ಟು ಇಂಚಿ ಇಂಚ ಕಣ್ಣು ಪೊಣ್ಣು ತಿಪ್ಪಿ ನೆಟ್ಟು ಬೆಯ್ಯರ್ ದಿನ ಅಂದು ಒಂಜಿ ಕಣ್ಣು ಇಂಚ ಪುಡಾಂಡ ಬಂದ ಪೋಂಡ ಅದೇ ಐಕ ಆನೆ ತಿಪ್ಪಿ ಕಡೆ ಆಯ್ತಾ ಕೊಡಿ ಮೂಜಿ ಕಣ್ಣುದಾವು ಪೊಣ್ಣು ತಿಪ್ಪಿ ಆತ ಆ ಮೂಜಿ ಕಣ್ಣುದಾವು ಅಡ ಗಟ್ಟಿತ್ತನದಲ್ಲ ಜೀಜಿನ ನಮ್ಮ ವಿನಿಂಚ ದೆಕ್ಕನ ವಿನಿ ಆ ಹೊಟ್ಟೆ ಹಾಪುಡು ಹೊಟ್ಟೆ ಅಣ್ಣ ಬಂದ ಹೋಪುಣತ ನೀರು ಬುರುಂಡತ ಐಕ ಇಟ್ಟು ದಿಯರ ಆಯ್ತು ಆತು ಜೀನ ಆಪುಜಿ ಬಂದ ಹೋಪುಣ ಇಂಚಿನ ತಿಪ್ಪಿಡು ಕಡೆ ಆಗ ಕೊಡಿಕ್ ಮೂಜಿ ಕಣ್ಣತ ಐಕ್ ಕಣ್ಣಿತ್ತಿನ ತಿಪ್ಪಿಡು ದಿಯರ ಅಲ್ಲಿ ಅದೇ ಇತ್ತೆ ನಾನು ಇನ್ನೆಂದ ಅದ ಅನ್ಪುನಿ ನೆನ್ನಿತ್ತೆ ಸೋಕು ಅಂತ ದೆಕ್ಕೊಡು ಒಂಜಿ ಚೂರು ಚೂರು ನೀರು ಮೈತು ನೀರು ಪಾಡ್ದು ಸೋಕು ಐತೆ ಅಂದು ಪೋಪುಣತ ಕಾವು ಮತ ಪೋಪಣ ಕಾವು ಇಂಚಿ ನೆಟ್ಟು ಗೊಡ್ಡದಾರ ಇದರ್ತದ ತಿಪ್ಪಿ ಹಾಕಿಡ್ಲಿಕ್ಕೆ ಉಂಟು ಅದ್ರದೆಲ್ಲ ಇದೆ ಅಂತ ಏನಾದ್ರೂ ಇದ್ರೆ ಎಲ್ಲ ಹೋಗ್ತದೆ ನೀರಲ್ಲಿ ಕುರ್ರೆ ಇತ್ತದ ಪೋಪುಣತ ಅದ ಕುರ್ರೆ ಇಜ್ಜಿ ದಾಲಾಪುಜಿ ತಿಪ್ಪಿ ಅತ ಅಂದ ನಮ್ಮ ಒಂಜಿ ಪಾಡ್ದೀಪನತೆ ಒಂಜಿ ದೆಕ್ಕೊಡತ ಒಂದೇ ಲೆಕ್ಕ ಮಾಡ್ತಾ ಇದ್ದಾರೆ ನೋಡ್ಬೋದು. ಅದು ಎತ್ತರ ತಗ್ಗೆಲ್ಲ ಇದೆ ಅಲ್ಲವಾ. ನರ್ಪಣಗ ಎತ್ತುವಾಸಿ ಆಗ್ತದ ನಿಜ ಆಗ್ತದೆ ಆಯ್ತಾ ಕುರ್ರೆ ಪಾರ ಜೂರು ಅವೆಲ್ಲ ಕಾಣೆ ಮುಟ್ಟ ಅಂಚಿನ ಪಡ ಕಾಣೆ ದೆತ್ತದು ದೆಕ್ಕದು ಬಂದ ದಿನಾಡ್ ಈಗ ಇದ್ರಲ್ಲಿ ನೀರು ಹಾಕಿ ಇಡುವಂತದ್ದು ನಾಳೆ ಬೆಳಿಗ್ಗೆ ತೆಗೆಯುವಂತದ್ದು. ತಾರಾಯಿ ಕಲೆಯಕ್ಕೆ ಧೂಳು ಮಾತ ಇಪ್ಪುಡಾತ ఒక దళాపుజి తారైతే తిప్పేత జవంత దగ్గర పొర్లు పోపుడైతే ధూళు కుర్ర పోపుడు సరే బొక్కగల యూజ్ మల్పోలేత అవేనా బొక్కరొకల దియరు దల తిప్పి బైతుదల ఆలాపుజత దెతిద్దండ ఆపుడు సరే ಸ್ಪೆಷಲ್ ಇಡ್ಲಿಯಾ ಸ್ಪೆಷಲ್ ಆದುಂಡ ಸ್ಪೆಷಲ್ ಇಡ್ಲಿ ಅಲ್ಪಕೆಲ್ಲ ಸರಿ ಅಪ್ಪಗಿತ್ತದಾದ ಮತ್ತೊಂದುಲ್ಲರು ಒಂಜಿ ಪಾವು ಸೋನ ಮಸೂರಿ ಅರಿ ಪಡುವೆ ಅದರಿಂದ ಈ ಬಲಂದ್ರೆ ಒಂದು ಮೆತ್ತನೆ ಆಗ್ತದೆ. ಅವರು ಇಡ್ಲಿ ಮಾಡಿ ತೋರಿಸ್ತಾರೆ ನಾಳೆ ಬೆಳಿಗ್ಗಿನ ತಿಂಡಿಗೆ. ಒಂದು ಪಾವು ಸೋನ ಮಸೂರಿ ಅಕ್ಕಿ ಹಾಕಿದ್ದಾರೆ. ಒಕ್ಕನೆನ್ನು ಮಾಡ್ಬೆ ಬಾಕಿದ ಬಲಂತೆ ಸ್ಟೋರ್ದ ಬಲಂತೆ ಬಲಂತೆ ಸ್ಟೋರ್ದ ರಸ್ತೆಯಲ್ಲಿ ಪಾಡ್ಕ ಎರಡು ಸೇರು ನಾರ್ಮಲ್ ಬೆಳ್ತಿಗೆ ಅಕ್ಕಿ ದೋಸೆ ಅಕ್ಕಿ ಇದೆ ಅಲ್ವಾ ಅದನ್ನು ಹಾಕ್ತಾ ಇದ್ದಾರೆ. ಸರಿ ಉರ್ದು ಮತ್ತೆ ಪಾಡ್ದಿತ್ತೇನೆ ಅರ್ಧ ಸೇರು ಉರ್ದು ಮಾಡ್ತಾರೆ. ಅರ್ಧ ಕೆಜಿ ಅವರು ಉದ್ದಿನ ಬೇಳೆ ಹಾಕಿ ನೆನೆಸಿಟ್ಟಿದ್ದಾರೆ. ಈಗ ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಡುವಂಥದ್ದು.
ಇವತ್ತು ನಾಳೆಯ ಬೆಳಗಿನ ತಿಂಡಿಗೆ ಸ್ಪೆಷಲ್ ಇಡ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ನೋಡುವ ಹೇಗೆ ಮಾಡ್ತಾರೆ ಅಂತ ಹೇಳಿ. ನೀರು ಹಾಕಿ ನೆನೆಸಿಡುವಂಥದ್ದು. ಹಾಂ ಸರಿ. ಉದ್ದಿನ ಬೇಳೆ ಹಾಂ ಸರಿ. ಈಗ ಅದನ್ನು ಕಡಿತಾ ಇದ್ದಾರೆ. ಮೊದಲಿಗೆ ಉದ್ದಿನ ಬೇಳೆಯನ್ನು ಕಡಿದ್ರೆ ಸಾಕು. ಸಣ್ಣ ಐತಿ ಈಗ ಅದನ್ನ ತೆಗಿವ. ಈಗ ಅಕ್ಕಿ ಹಾಕಿದ್ರು ನೋಡ್ಬೋದು. ತರಿ ತರಿ ಕಡೆ ನಾಂಡೆ ತರಿ ತರಿ ಕಡೆ ಎಟ್ಟೆ ಸಣ್ಣ ಹೊಡೆದಿದ್ದು ಉದ್ದ ಸಣ್ಣ ಹೊಡೆದಿದ್ದು ತರಿ ತರಿ ಕಡಿದ್ರೆ ಸಾಕು. ಜಾಸ್ತಿ ಸಣ್ಣ ಹಾಕ್ಬೇಕು ಏನಿಲ್ಲ. ಹಿಟ್ಟು ಉಪ್ಪು ಹಾಕ್ತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಿದ್ರೆ ಬೆಳಿಗ್ಗೆ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ಹಿಟ್ಟಲ್ಲಿ ಪಾಡೋದು ಪಾಡೋದು. ನಾವು ಈಗಲೇ ಹಾಕ್ತಾ ಇದ್ದೇವೆ ಉಪ್ಪು. ಬೆಳಿಗ್ಗೆ ಒಮ್ಮೆ ನೆನಪಾಗುದಿಲ್ಲ. ಸಣ್ಣ ಸಣ್ಣ ಐತಿ. ಈಗ ತೆಗಿಯುವ. ಈಗ ಇದನ್ನು ತರಿ ತರಿ ಆಂಡು ಸಜ್ಜಿಗೆ ರವೆ ರವೆ ಅಂಚೆರಿ ಇಪ್ಪುಡು ಇಡ್ಲಿಗೆ ಎಡ್ಡೆ ಹಾಕೊಂಡು ಒಂದು ದೊಡ್ಡ ಇದು ಎಂತ ಹೇಳ್ತಾರೆ ಪಾತ್ರೆ ತಗೊಂಡಿದ್ದೇವೆ. ಅದರಲ್ಲಿ ಹಾಕಿ ಕಳಿಸಿಡ್ತೇವೆ. ಸ್ವಲ್ಪ ಜಾಸ್ತಿಯೇ ಮಾಡಿಟ್ಟಿದ್ದೇವೆ. ತಾರೆದ ಕಲ್ಲಿ ಕೊಡುದಾತಿತ್ತೇರು ಅಡ್ಡಿಗೆ ಮೈಪರಂತೆ ಕೊಡುದಾಸನ ಶೇಂದಿ ಹಾಕ್ತಾ ಇದ್ದೇವೆ. ಒಂದು ಲೋಟ ನಿಜ ನಿಜ ಕಲ್ಲಿ ಕುರುವನ್ಸನ ಕಲ್ಲಿ ಇದು ಅಂಗಡಿಯಿಂದ ನಾವು ತಂದದ್ದು. ಸರಿ, ಅದಕ್ಕೆ ಹಾಕ್ತಾ ಇದ್ದೇವೆ. ಒಳ್ಳೆದು ಬಂದೆಲ್ಲ ಇದು ಹಿಟ್ಟು ಒಳ್ಳೆ ಬರ್ತದೆ. ಹಿಟ್ಟು ಒಳ್ಳೆ ಬರ್ತದೆ. ಸಕ್ಕರೆನಾ? ಸಕ್ಕರೆ 2 ಚಮಚ ಹಾಕ್ತಾ ಇದ್ದಾರೆ. ಅದು ಒಳ್ಳೆ ಸಾಫ್ಟ್ ಆಗ್ತದೆ ಇಡ್ಲಿ. ಒಳ್ಳೆ ಹಿಟ್ಟು ಒಳ್ಳೆ ಬರ್ತದೆ ಈ ತರ ಮಾಡಿದ್ರೆ. ನೀರು ನೋಡ್ಕೊಂಡು ಹಾಕ್ಬೇಕಾಗ್ತದೆ. ಅಂದೆ ಅಷ್ಟು ಹದ ಸಾಕು ನಮ್ಗೆ. ಈಗ ನಾಳೆ ನೋಡುವ ಇನ್ನು ಬೆಳಿಗ್ಗೆ ನಮ್ಗೆ ಎಷ್ಟು ಹದ ಬೇಕು. ಮತ್ತೆ ಬೇಕಿದ್ರೆ ನೀರು ಹಾಕ್ಬಹುದು. ನಮ್ಗೆ ಈಗ ಹಿಟ್ಟು ಇಷ್ಟು ಸಾಕು ನಮ್ಗೆ. ಸರಿ. ಕಲಿ ಪಾಡೋಡ ಅತ್ತು ಬೊರ್ಚ ಆಪಡತೆ. ಶೇಂದಿ ನಿಮ್ಗೆ ಆಪ್ಷನಲ್. ಬೇಕಿದ್ರೆ ಹಾಕ್ಬಹುದು, ಇಲ್ಲದಿದ್ರೆ ಬೇಡ. ಸಕ್ಕರೆ ಕೂಡ ಹಾಗೇನೆ. ಇಲ್ಲದಿದ್ರೆ ನಿಮ್ಗೆ ತೆಂಗಿನ ನೀರು ಹಾಕಿದ್ರು ಕೂಡ ಆಗ್ತದೆ. ತೆಂಗಿನ ನೀರಿಗೆ ಸ್ವಲ್ಪ 2 ಚಮಚ ಸಕ್ಕರೆ ಹಾಕಿ ಕಲಸಿಟ್ರೆ ಆಗ್ತದೆ. ಅದಕ್ಕೆ ಮಿಕ್ಸ್ ಅಪ್ ಮಾಡಬಹುದು. ಇದನ್ನು ಹಾಕಿದ್ರೆ ಇಡ್ಲಿ ಸಾಫ್ಟ್ ಆಗಿ ಬರ್ತದೆ. ಗಟ್ಟಿಯಾಗಿ ಕಟ್ಟಬೇಕು ಅದಕ್ಕೆ. ಮತ್ತೆ ಇಲ್ಲದಿದ್ರೆ ಅದು ಹಿಟ್ಟು ಉಬ್ಬಿ ಬರುದಿಲ್ಲ. ಅದಕ್ಕೋಸ್ಕರ ಸರಿ. ಸರಿ, ನಾನೆಲ್ಲ ಕಾಂಡೆ ತುಕತೆ. ಇನ್ನು ನಾಳೆ ಬೆಳಿಗ್ಗೆ ನೋಡುವ. ಹಿಟ್ಟು ಹೇಗೆ ಬಂದಿದೆ ಅಂತ ಹೇಳಿ ನೋಡುವ. ಇನ್ನು ಓಪನ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಹಿಟ್ಟು ಬಂದಿದೆ. ಹಿಟ್ಟು ಚೆನ್ನಾಗಿ ಬಂದಿದೆ. ಅದೇ ತೆಲುಪು ಮಲ್ಪಡವೆ
ಒಂಚೂರು ಅಂಡ ಬೋರ್ಡ್ ಮಿಂಚೆ ಹೋಯ್ತು ಒಂಚೂರು ಸರಿ ಕಲಡ್ಡು ತನಕ ಸರಿ ಹಾಕುದು ಬೋರ್ಡ್ ತನಕ ಮೈಪುಗ ಇಂಚಾತದು ಕೊಡ ಇತ್ತು ನಾವು ಅದೇ ಅವು ತರಿ ತರಿ ಕಡೆ ಇತ್ತನಾತ ಅಂದ ತಿಪ್ಪಿಡ್ದೀಕ ತಿಪ್ಪಿ ಮತ್ತೆ ದಿಕ್ಕದಂಡೆ ತಿಪ್ಪಿ ದೆಕ್ಕಾರ ಪಾಡ್ತದೆ ದೆತ್ತೆತ್ತದು ಎಣ್ಣೆ ದಾಸೆ ಮುಟ್ಟದು ಸರಿ ತೋಳಿ ನೋಡ್ಬೋದು ಗೆರಟೆ ತೆಂಗಿನ ಚಿಪ್ಪು 2-3 ನೀರಲ್ಲಿ ತೊಳೆದಿಟ್ಟಿದ್ದೆವು ಪುನಃ ಅದರ ನೀರಲ್ಲಿ ಹಾಕಿಟ್ಟದ್ದು ನಾವು ಈಗಿನ ಅಡಿ ಜೊತೆಗೆ ಅಂದ್ರೆ ಬೆರೆಸು ಸೋಕಲ್ ಕೂಡ ಅಂದ್ರೆ ನೋಡ್ಬೋದು ಗೆರಟೆ ತೆಂಗಿನ ಚಿಪ್ಪು ಇದರಲ್ಲಿ ಕೂಡ ಇಡ್ಲಿ ಮಾಡ್ಬೋದು ರುಚಿಯಾಗಿರ್ತದೆ ಮಾತ್ರ ರುಚಿ ಎಣ್ಣೆ ದಾಸೆ ಸರಿ ಎಣ್ಣೆ ಹಚ್ಚಬೇಕು ಎಣ್ಣೆ ಈಗಿನ ತಿಪ್ಪಿಡ ಅಂಟೊಂಡ ಎಣ್ಣೆ ಹಚ್ಚುತ್ತಾ ಇದ್ದಾರೆ ನೋಡ್ಬೋದು ನಾವು ಹೀಗೆ ಯಾವುದಕ್ಕೆ ಇಡ್ಲಿ ಪಾತ್ರೆ ಇದಕ್ಕೆ ಯಾವುದಕ್ಕೆ ಬೌಲಿಗೆ ಹಾಕಿ ಎಣ್ಣೆ ಹಚ್ಚುತ್ತೇವೆ ನೋಡಿ ಆ ಥರ ಹಚ್ಚಿದ್ರೆ ಆಯ್ತು ಹಂಚೇರಿ ಮುಟ್ಟ ನೋಡ್ಬೋದು ಮಲ್ಲ ತಿಪ್ಪಿಯನ್ನ ಗಿಣ್ಣಲ್ಲಿ ಹಿಡಿದು ಜಾಸ್ತಿ ಪತ್ತುದು ತಿಪ್ಪಿದ ಇಡ್ಲಿ ತಿಪ್ಪಿದ ಇಡ್ಲಿ ಅಡಿ ಇಜ್ಜಿದ ಮಾತ್ರ ಬಂಗ ಬಿಡುತ್ತೆ ಅಂದ್ರೆ ಅಡಿ ಸರಿ ಉಂಟು ಅಡಿ ಇತ್ರ ತಿಪ್ಪೆನ ಶೋಕ ಇಜಿನ ಬಗುರ್ನ ಅದು ಹೊಡಿಗೆ ಹಾಕುದು ಅದೇ ಫಸ್ಟ್ ಮತ್ತೆ ಇಂದು ಐತೆ ತಿಪ್ಪಿ ಗಿಣ್ಣಲ್ಲಿ ಗೊಂದರ್ರಾಗ ತಿಯೇಟ್ ನೋಡ್ಬೋದು ತಿಯೇಟಕ್ಕೆ ಅಣ್ಣ ತಿಪ್ಪಿದಾವು ಲೆಕ್ಕಲೆ ಎಡ್ಡೆತ ಸರ್ ಆರೋಗ್ಯ ಗೆಡ್ಡೆತ ತಿಪ್ಪಿ ಮತ್ತೆ ಬೇಲೆ ತಕ್ಕಲೆ ತಿಪ್ಪಿ ಕೊರ್ಪಿದೆ ಅದೇ ಬೊಕ ಚಾಪರ್ದ ತಿಪ್ಪಿ ಲೋಟ ಉಲ್ಪಿದೇರಾ ಅದೊಂದು ಲೋಟ ಉಲ್ಪಿ ಇದ್ದೀರಿ ಎತ್ತಂಜಿ 5 ತಿಪ್ಪಿ ಹಿಡ್ದು ಹೆಚ್ಚಿಗಿದಿ ಗಿಣ್ಣಂಡ ಒಂಜೇ ಕೈಲತ್ತ ಜಾಸ್ತಿ ಬರ್ತದೆ ನಿಕ್ಲೆಲ್ಲ ಅವರ ಟ್ರೈ ಮಲ್ಪಲೆ ಈ ವಿಡಿಯೋ ಇಷ್ಟ ಆವೊಂದಿತ್ತು ನನ್ನ ಒಂಜಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪಲೆ ಅದೇ ತಿಪ್ಪಿನ ತುಜಿ ನನ್ನ ತಿಪ್ಪಿ ಉಂತುಜಿ ಎಲ್ಲೆಂತ ಇವಳೆ ಹೆಜ್ಜಿ ಜತ್ತದ ಕುಲ್ಲೋಡಕ್ಕೆ ಸಾಕಿ ಜತ್ತದ ಕುಲ್ಲು ಜತ ಅರ್ಧ ಕುಲ್ಲು ಅಡಿಗೆ ಕುಲ್ಲುಂಡು ಸರಿ ನೋಡ್ಬೋದು ಬಾಯಿ ಮುಚ್ಚಿಗ ಬೇಯ್ಯಾಡ ನಾನು ಬೇಯ್ದಾಗ ಸುಖ ನನ್ನ ತಿಪ್ಪಿ ಇರ್ಲದ ಕೊರ್ಚಿ ಇದು ತಿಪ್ಪಿಲ ಮಾರೊಂದು ಬರ್ಪಿರದ ತಿಪ್ಪಿ ಬೋಡ ಅಂದು ಅಂದೆ ನೆಟ್ಟು ಟೆಂಪೋಡು ತಿಪ್ಪಿ 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 ಅದೇ ಕುಡ್ಲಡ್ಲ ಬರೋಂದುಂಡು ನೆಟ್ಟೆಲ್ಲ ಬಸ್ಸರಿಗೆ ತಿಪ್ಪಿ ಕೇನೊಂದು ಅಕ್ಲಡ್ಡಿ ಗತ್ತ ಅಕ್ಲು ಗೆಂಡ ಮಜ್ಜಿ ಒಲ್ ಪಡ್ದು ದಾದನ ಮಜ್ಜಿ ಬರ್ತದೆ ದಿಕ್ಕು ಮತ ಪಾಡ್ಬೇರತ ಈ ಸಿಕ್ಕಡಿಗೆಲ್ಲ ಮಲ್ಪುಂಡ ಪಾಡ್ಬೇರತ ಅತ ಇಲ್ಲಡಿತಿನ ತಿಪ್ಪಿನ ತಕ್ಕೊರ್ಚಿ ಇಡ್ಲಿ ಮಲ್ಪಲೆ ಕುಜಿ ಕುಸಿ ಇತ್ತದ ಇತ್ತೆಗೆ ಮಾತರಿಗಳ ಲೋಟೆ ತಟ್ರೆ ತಾಕತ್ ಅದೇ ದುಮ್ಮಿ ಎಲ್ಮಿದ್ದ ಲೋಟೆ ಒಂತೆದ ಟ್ಯಾಗ್ ಸ್ಟೀಲ್ದ ಲೋಟೆ ಇಚ್ಚಾಡ್ ಇಜಿನ ತಿಪ್ಪಿ ಗತಿ ಸರಿ ನೋಡ್ಬೋದು ಇಡ್ಲಿ ನಮ್ದು ರೆಡಿ ಆಗಿದೆ ನೋಡ್ಬೋದು ಇಡ್ಲಿ ಕೋಡಿ ಡಬ್ಬು ಸತಿ ಕೋಡಿ ಬರ್ತದೆ ಒಂಜದ ಮೇಲೆ ಮುಂದೆ ಬಿಟ್ಟು ಮಾತ್ರ ಅದೇ ಹೆಚ್ಚೊಂದು ತಿಪ್ಪಿಲ್ಲ ಹೆಚ್ಚೋತುಂಡು ತಿಪ್ಪಿ ಬೇಯ್ಪುಡದ ಅಂದೆ ಒಂದರ ಮೇಲೆ ಒಂದಿಡಬಾರ್ದು ಯಾಕಂದ್ರೆ ಅದರ ಕನೇರೆಲ್ಲ ಅದಕ್ಕೆ ಹಿಡಿತದೆ ಪೆರಸಿನ ಲಂಚೆ ನಾವು ಕನೇರು ಬರು ನೋಡ್ಬೋದು
ಗೆರಟೆಯಿಂದ ಮಾಡಿದ ಇಡ್ಲಿ ಇನ್ನೊಂದು ಸೆಟ್ ಹಾಕ್ತಾ ಇದ್ದಾರೆ. ಮಲ್ಪನೆ ಹಿಡ್ದಾರ ಮನ್ಪಾಯಿರು ದುಂಬದಾಗ್ಲೇ ಬಂದಿರಿ ಆಗ್ಲೇ ಗಿಡ್ಡಲ್ದೆ ತೊಂದ್ರೆ ಬರಕಲ್ಲ ನಡ್ಕಿದೆ ಅದು ಬದಲಾಯ್ತು ಬರು ಜದೀದಲ ಒಂಜಿ ಎಕ್ಕಿ ಬಂದ ಪಾಡೊಂದು ಬರೋಲಿ ಅದರ ಕರಕ್ ಊರಲ್ಲಿ ಜಾಗ್ರತೆ ಇಟ್ಕೊಡು ಏನೇ ಕತ್ತ ಕತ್ತು ಬಂದ್ಕೊಡು ಇದು ಸರಿ ಒದ್ದೆ ಗಿನ್ನಲ್ಲಿಡ್ದು ಹೆಚ್ಚಿಗೆ ಬರ್ತುಂಟು ಒದ್ದೆ ಅದೇ ಗಿನ್ನಲ್ಲಿಡ್ದು ನಾನು ಎಲ್ಲ ತಿಪ್ಪಿದ ಕೊಚ್ಚಿ ಗಿನ್ನಲ್ಲಿಡ್ದು ಒದ್ದೆ ಜಾಸ್ತಿ ಪತ್ತು ಅಂಡ ಟೇಸ್ಟ್ ಬರ್ಪುಂಡ ಇಪ್ಪನಿ ತಿಪ್ಪಿದ ನಮ್ಮ ತಾರ ಇದ ಪರಿಮಳ ಅಣ್ಣತ ನನ್ನ ಬಾಯಿ ಮುಚ್ಚಿ ಬೇರೆ ಸರಿ ಬೇಯಾಡಿ ಇಂದು ಲಾಸ್ಟ್ದ ಲಾಸ್ಟ್ ಬೇಯಾಡಿ ಸರಿ ಬೇಯಾಡಿ ನಾವು ತಿನ್ಕ ಸರಿ ತಿಪ್ಪಿದ ಇಡ್ಲಿ ಅಂಚ 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 ಬತ್ತಲೆ ತಿಪ್ಪಿದ ಇಡ್ಲಿ ಸರಿ ಬತ್ತಲೆ ತಿಳಿಪುಲೆ ತಿಪ್ಪಿದ ಇಡ್ಲಿ ಸರಿ ಗೆರಟೆಯ ಇಡ್ಲಿ ತೆಗಿತಾ ಇದ್ದಾರೆ ನೋಡ್ಬೋದು. ನೋಡ್ಬೋದು ಹೇಗೆ ಬಂತು ಅಂತ ಹೇಳಿ. ಸ್ವಲ್ಪ ಕಲರ್ ತಿಪ್ಪಿದ ಬರ್ಪುಡ ಅದೇ ತಿಪ್ಪಿದ ಬರ್ಪುಡ ತುವಲಿ ಇಡ್ಲಿ ಏತು ಶೋಕ ನಮಗೆ ಕೂಡ ದೇಕದ್ದು ನಮಕ್ ಬೇತೇಕ ಅದನ್ನು ಚೆನ್ನಾಗಿ ತೊಳೆದು ಮತ್ತೆ ಕೂಡ ನಮಗೆ ರೀಯೂಸ್ ಮಾಡಬಹುದು. ನೋಡ್ಬೋದು ಇಡ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ನೋಡ್ಬೋದು ಹೇಗಿದೆ ಅಂತ ಅಂದೆ ನೋಡ್ಬೋದು. ನೋಡಿ ನಮ್ಗೆ ಈಗ ಸೈಜ್ ನೋಡಿ ಇಂಚಿನ ಒಂಜಿ ಬೆಲ್ಲ ಬರ್ಪುಂಡು ಗೊತ್ತುಂಡೆ ಇಂಚಿನ ಓಲೆ ಬೆಲ್ಲ ಅಂತ ಸರಿ ನೆಕದಾದೆ ಚಟ್ನಿಯ ಚಟ್ನಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ 2 ಇಡ್ಲಿ ತುಲ ಇಂಚ ಓಪನ್ ಮಂತ ತೋಷ್ಪಲ್ಲ ಇಡ್ಲಿನ ಮೆದುವಾದ ಸಾಫ್ಟ್ ಅದು ಬೈದನತೆ ಮೆದುವಾದ ಎದುರು ಬೊಳಂತೆ ಟೇಸ್ಟ್ ಮಲ್ಪಲೆ ಎಡಪುಣ ಎಂಚಿನ ತಾರ ಇದ್ದಾನೆ ಎಂದು ಪರಿಮಳ ಬರ್ಪುಂಡ ಅದೇ ಆ ಗೆರಟೆಯ ಪರಿಮಳ ಬರ್ತದಂತೆ ಅಂತ ಇದ್ದಾರೆ. ನನ್ನದೇನು ಆಗ್ಬೇಕು ನೋಡ್ಬೋದು ತಿಪ್ಪಿದ ಪರಿಮಳ ಬರ್ಪುಂಡು ಅದೇ ಇರಟ್ಟು ಮಲ್ತನ ಒಂಜಿ ಪರಿಮಳ ಬೇತೇನೆ ಗಿಂಡಲ್ಡು ಬೇತೇನೆ ಕಮ್ಮೆನ ಅಂಚೆನೆ ತಿಪ್ಪಿದ ಒಂಜಿ ಕಮ್ಮೆನ ಬೇತೇನೆ ಟೇಸ್ಟ್ ಉಂಡು ಇಡ್ಲಿ ಟೇಸ್ಟ್ ಉಂಡು ಇಡ್ಲಿ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಮೆತ್ತನೆಲ್ಲ ಜಾಸ್ತಿ ಬರ್ತದೆ ಅದೇ ಸಾಫ್ಟ್ ಕೂಡ ಇದೆ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೀವು. ಇದು ತಿಪ್ಪಿ ಯಾವ್ದು ಹೇಳ್ತಾರೆ ತೆಂಗಿನ ಚಿಪ್ಪನ ಎಲ್ಲೂ ಬಿಸಾಡಬೇಡಿ. ಈ ತರ ಇಡ್ಲಿ ಮಾಡಿ ಅಲ್ಲ ಅದು ಈ ವಿಡಿಯೋ ಇಷ್ಟ ಹೊಂದಿತ್ತು ನನ್ನ ಅಂಡ ಒಂಜಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ಇಂಕ್ಲೊಂಜಿ ಚಾ ಪರ್ಪ ಲೈಕ್ ಕೊರ್ಲೆ ಶೇರ್ ಮಲ್ಪಲೆ ಸಬ್ಸ್ಕ್ರೈಬ್ ಮಾಡಿ ನಾನು ಆತ ವಿಡಿಯೋಸ್ ಪೂರ ಬರ್ರಂಡು ತಿಂದದಾದು